ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ಭಟ್. ಇವತ್ತು ನಾವು ದೇರಳಕಟ್ಟೆಯ ಯನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ನಾವು ಸ್ಲಿಪ್ಡ್ ಡಿಸ್ಕ್, ಇದರ ಶಸ್ತ್ರಚಿಕಿತ್ಸೆ ಹಾಗೂ ಪರಿಹಾರ ಕ್ರಮಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ. ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಜನಾರ್ದನ ಐತಾಳ ಪಿ, ಮೂಳೆ ಮತ್ತು ಕೀಲು ರೋಗ ವಿಭಾಗದ ಮುಖ್ಯಸ್ಥರು, ಸ್ಪೆಷಲಿಸ್ಟ್ ಇನ್ ಸ್ಪೈನ್ ಆ್ಯಂಡ್ ಟ್ರಾಮಾ. ಇವರನ್ನ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ಮೊದಲಿಗೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸ್ಲಿಪ್ ಡಿಸ್ಕ್ ಅಂತ ಹೇಳ್ತಾರಲ್ವಾ, ಸೊ ಈ ಸ್ಲಿಪ್ ಡಿಸ್ಕ್ ಅಂದರೆ ಏನು? ಸ್ಲಿಪ್ ಡಿಸ್ಕ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಹೆಚ್ಚಿನವರಲ್ಲಿ ಕಂಡುಬರತಕ್ಕಂಥ ಸಮಸ್ಯೆ. ಇದು ಯಾಕೆ ಬಹಳ ಮುಖ್ಯವಾದದ್ದೇನೆಂದರೆ, ಸಾಧಾರಣವಾಗಿ ಇದು ದುಡಿಯುವಂಥ ವ್ಯಕ್ತಿಯನ್ನು ಕಾಡ್ತದೆ. ಒಬ್ಬ ದುಡಿಯುವ ವ್ಯಕ್ತಿಯಲ್ಲಿ ಈ ಒಂದು ಸ್ಲಿಪ್ ಡಿಸ್ಕ್ ಅಂತ ಆಗಿ ಅವನು ಮಲ್ಕೊಳ್ಳುವ ಪ್ರಶ್ನೆ ಬಂದರೆ ಆವಾಗ ನಮಗೆ ಎಷ್ಟು ದಿವಸ ಅವನ ಕೆಲಸಕ್ಕೆ ತೊಂದರೆ ಆಗ್ತದೆ, ಅದ್ರ ಮೇಲೆ ಇಡೀ ಫ್ಯಾಮಿಲಿ ಡಿಪೆಂಡ್ ಆಗಿರ್ತದೆ. ಹಾಗಾಗಿ ಅದು ಮುಖ್ಯ. ಇದು ಸ್ಲಿಪ್ ಡಿಸ್ಕ್ ಅಂತ ಹೇಳಿದರೆ, ಇದು ನಿಮ್ಮ ಈ ಸಾಧಾರಣ ಜನರು ಹೇಳತಕ್ಕಂಥದ್ದು. ಯೂಶ್ವಲಿ ನಮ್ಮ ಬೆನ್ನು ಕೋಲಿನಲ್ಲಿ ಒಂದರ ಮೇಲೆ ಒಂದು ಮೂಳೆಗಳು ಪೋಣಿಸಿಕೊಂಡಿವೆ. ಅದು ಎರಡು ಮೂಳೆಗಳ ಮಧ್ಯೆ ಒಂದು ಬಿಲ್ಲೆಯಂತಹ ಒಂದು ವಸ್ತು, ಅದಕ್ಕೆ ನಾವು ಡಿಸ್ಕ್ ಅಂತ ಹೇಳುವಂಥದ್ದು. ಈ ಡಿಸ್ಕ್ ಅನ್ನುವಂಥದ್ದು ಒಂದು ರೀತಿ ಶಾಕ್ ಅಬ್ಸಾರ್ಬರ್ ಥರ ಮತ್ತು ನಮ್ಮ ಮೂಳೆಗಳನ್ನು ಹಿಡ್ಕೊಂಡಿರ್ತದೆ. ಆದರೆ ಈ ಪ್ರಾಯ ಆಗ್ತಾ ಇದ್ದಾಗ 20 ವರ್ಷದಿಂದ ಆರಂಭ ಆಗ್ತದೆ. ಡಿಸ್ಕ್ ಒಂದು ಡಿಜೆನರೇಷನ್ ಅಂದರೆ ಏಜಿಂಗ್ ಪ್ರೊಸೆಸ್ ಅಂತ ಹೇಳ್ತೇವೆ. ಇದು ಎಲ್ಲರಲ್ಲೂ ಆಗ್ತದೆ, ಆದರೆ ಕೆಲವರಲ್ಲಿ ಅತಿ ವೇಗವಾಗಿ ಆಗ್ತದೆ. ಅದು ಕೆಲವೊಮ್ಮೆ ಸ್ಮೋಕಿಂಗ್ ಇರ್ಬೋದು, ಒಬೆಸಿಟಿ ಇರ್ಬೋದು. ಮುಖ್ಯವಾಗಿ ಸ್ಮೋಕಿಂಗ್ ಇದ್ದವರಲ್ಲಿ ಭಾಳ ಬೇಗ ಆಗ್ತದೆ. ಮತ್ತು ತುಂಬ ಪ್ರಯಾಣ ಮಾಡೋದಿದ್ದರೆ, ಈಗ ಆಗಾಗ ನಮ್ಮ ಬೆನ್ನು ನಮ್ಮ ರಸ್ತೆಗಳು ಸರಿ ಇರೋದಿಲ್ಲ, ಪ್ರಯಾಣ ಮಾಡುವಾಗ ಜಂಪ್ ಆಗೋದ್ರಿಂದ ಮೆಕ್ಯಾನಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಮತ್ತು ಇನ್ನೂ ಕೆಲವರಲ್ಲಿ ಜೆನೆಟಿಕ್ ಫ್ಯಾಕ್ಟರ್ಸ್ ಕೂಡ ಉಂಟು. ಕೆಲವರಲ್ಲಿ ನಮಗೆ ಯಾವುದೇ ರೀತಿ ಕಾರಣ ಇಲ್ಲದಿದ್ದರೂ ಡಿಸ್ಕ್ ಡಿಜೆನರೇಷನ್ ಸ್ವಲ್ಪ ಫಾಸ್ಟಾಗಿ ಆಗ್ತದೆ. ಈ ಡಿಜೆನರೇಷನ್ ಆದಂತಹ ಡಿಸ್ಕ್ ಅನ್ನುವಂಥದ್ದು ಅದರ ಒಂದು ಈ ಟೆಕ್ಸ್ಚರ್ ಅಥವಾ ಒಂದು ಅದರ ಇದು ಟೆಂಪರ್ ಅಂತ ಏನು ಹೇಳ್ತೇವೆ ನೋಡಿ, ಅದಕ್ಕೆ ನಾವು ಇಂಗ್ಲೀಷ್ ಶಬ್ದ ಹುಡುಕೋದು ಕಷ್ಟ, ಅಲ್ಲ ಕನ್ನಡ ಶಬ್ದ ಹುಡುಕೋದು ಕಷ್ಟ. ಅದರದ್ದು ಇದು ಶಾಕ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ಕಡಿಮೆ ಆಗ್ತದೆ ಮತ್ತು ಸ್ವಲ್ಪ ಒತ್ತಡ ಬಿದ್ದರೂ ಕೂಡ ಪುಡಿ ಆಗ್ಬೋದು. ಹಾಗೆ ಪುಡಿ ಆದಾಗ ಅದರದ್ದು ಒಂದು ಪೀಸ್ ಕೆಲವೊಮ್ಮೆ ಆ ಜಾಗದಿಂದ ಹೊರಗೆ ಬರ್ಬೋದು. ಹೊರಗೆ ಬಂದರೆ ಅದು ಎಲ್ಲಿ ಬೇಕಾದರೂ ಬರ್ಬೋದು. ಆದರೆ ನಮ್ಮ ಮೂಳೆಗಳ ಹಿಂದುಗಡೆ, ಸ್ಪೈನಲ್ ಕಾಲಮಿನ ಹಿಂದುಗಡೆ ನರಗಳಿದ್ದಾವೆ, ಕೈ ಕಾಲುಗಳ ಚಲನೆಗಳಿಗೆ ಬೇಕಾದಂಥ ಅತಿ ಮುಖ್ಯವಾದ ನರಗಳು. ಈ ಒಂದು ಪೀಸ್ ಹೋಗಿ ಆ ನರಕ್ಕೆ ಹೊಡಿತು ಅಂತಾದರೆ ಆವಾಗ ನರ ಎಲ್ಲೆಲ್ಲಿ ಹೋಗ್ತದೆ, ಮುಖ್ಯವಾಗಿ ಕೈ ಅಥವಾ ಕಾಲು, ಸರ್ವೇ ಸಾಮಾನ್ಯವಾಗಿ ಸೊಂಟದಲ್ಲಿ ಆಗುವಂಥದ್ದು. ಆವಾಗ ಕಾಲಿನ ನೋವು ಬರ್ತದೆ. ಸೊ ಆವಾಗ ಎಲ್ಲಿ ನರ ಹೋಗ್ತದೆ ಅಲ್ಲಿ ಕಾಲು ನೋವು ಶುರುವಾಗ್ತದೆ. ಕೆಲವೊಮ್ಮೆ ಕಾಲುಗಳ ಬಲ ಕೂಡ ಕಡಿಮೆ ಆಗ್ಬೋದು. ತುಂಬ ದೊಡ್ಡ ಸ್ಲಿಪ್ಡ್ ಡಿಸ್ಕ್ ಫ್ರಾಗ್ಮೆಂಟ್ ಇದ್ದರೆ ಆ ರೀತಿ ಆಗುವ ಸಾಧ್ಯತೆ ಇದೆ. ಸೊ ಸಾಧಾರಣವಾಗಿ ಸ್ಲಿಪ್ ಡಿಸ್ಕ್ ಅಂದರೆ ಇಷ್ಟೇ, ನಮ್ಮ ಡಿಸ್ಕ್ ಹಾಳಾಗಿ ಅದರದ್ದು ಒಂದು ಪೀಸ್ ಫ್ರಾಗ್ಮೆಂಟೇಷನ್ ಆಗಿ ಹಿಂದಕ್ಕೆ ಜಾರಿ ನರಗಳನ್ನು ಒತ್ತಿಕೊಳ್ಳುವಂಥದ್ದು. ಸೊ ಹಾಗಾದರೆ ಈ ಸ್ಲಿಪ್ ಡಿಸ್ಕ್ಗೆ ಪ್ರಮುಖ ಕಾರಣಗಳೇನು ಡಾಕ್ಟರ್? ಸ್ಲಿಪ್ ಡಿಸ್ಕ್ಗೆ ನಾನು ಆಗಾಗಲೇ ಸೂಕ್ಷ್ಮವಾಗಿ ಹೇಳಿದೆ, ಇಂಥದ್ದೇ ಕಾರಣ ಅಂತ ಇಲ್ಲ. ಆದರೆ ಪ್ರತಿಯೊಬ್ಬರಲ್ಲೂ ಈ ಡಿಸ್ಕ್ ಡಿಜೆನರೇಷನ್ ಅನ್ನೋದು ಏಜಿಂಗ್ ಪ್ರೊಸೆಸ್ಸಲ್ಲಿ ಆಗ್ತದೆ ಮತ್ತು ಕೆಲವರಲ್ಲಿ ಸ್ವಲ್ಪ ವೇಗವಾಗಿ ಆಗ್ತದೆ. ಉದಾಹರಣೆಗೆ ಸ್ಮೋಕಿಂಗ್, ಅದು ಅತಿ ಮುಖ್ಯವಾದದ್ದು. ಇನ್ನು ಡಿಸ್ಕ್ ಡಿಜೆನರೇಷನ್ ಆದ ತಕ್ಷಣ ಸ್ಲಿಪ್ ಆಗಬೇಕಂತಿಲ್ಲ. ಈ ಡಿಜೆನರೇಷನ್ ಆದ ಡಿಸ್ಕ್ ಅದರಲ್ಲಿ ಕ್ರ್ಯಾಕ್ಸ್ ಬರ್ತದೆ. ಕ್ರ್ಯಾಕ್ಸ್ ಬಂದಾಗ ಆ ಲೋಳೆ ಅಂತ ಒಂದು ಪದಾರ್ಥ ಸೆಂಟರಲ್ಲಿ ಇರ್ತದೆ, ಅದು ಆ ಕ್ರ್ಯಾಕ್ಸ್ ಮೂಲಕ ಹೊರಗೆ ಬರುವಂಥದ್ದು. ಇದು ನಾವು ಸಾಧಾರಣವಾಗಿ ಭಾರ ಎತ್ತೋದ್ರಿಂದಲೋ ಅಥವಾ ಬಸ್ಸಿನಲ್ಲಿ ಹೋಗುವಾಗ ಜಂಪ್ ಆಗೋದ್ರಿಂದಲೋ ಇಂಥ ಟೈಮಲ್ಲಿ ಸಡನ್ ಸ್ಲಿಪ್ ಆಗ್ಬೋದು. ಅಂದರೆ ಸ್ಲಿಪ್ ಆಗಬೇಕಿದ್ರೆ ಮೊದಲು ಅದು ಫ್ರಾಗ್ಮೆಂಟೇಷನ್ ಆಗುವಂಥದ್ದು, ಅದು ಲಾಂಗ್ ಪ್ರೊಸೆಸ್ ಮೊದಲಿಂದ ಆಗಿರ್ತದೆ. ಅಂಥ ವ್ಯಕ್ತಿಗಳಲ್ಲಿ ಸಡನ್ನಾಗಿ ಈಗ ಏನೋ ಒಂದು ಜಂಪ್ ಆದರೆ ಅಥವಾ ಭಾರ ಎತ್ತಿದರೆ ಆಟೋಮ್ಯಾಟಿಕಲಿ ಒಂದು ಡಿಸ್ಕ್ ಸ್ಲಿಪ್ ಆಗ್ಬೋದು. ಆವಾಗ ವ್ಯಕ್ತಿ ಹೇಳ್ತಾನೆ, ನಿನ್ನೆ ಭಾರ ಎತ್ತಿದೆ, ಆದ ಕೂಡಲೇ ನನಗೆ ಶುರುವಾಯಿತು, ಕಾಲು ನೋವು ಸ್ಟಾರ್ಟ್ ಆಯಿತು. ಇದು ಸರ್ವೇ ಸಾಮಾನ್ಯವಾಗಿ ನಾವು ಕಂಡುಬರುವಂಥದ್ದು ಕಾರಣಗಳು ಅಂತ ಹೇಳ್ಬೋದು. ಹಾಗಾದರೆ ಡಾಕ್ಟರ್, ಈ ಡಿಸ್ಕ್ ಸ್ಲಿಪ್ ಆಗೋದ್ರಿಂದ ಯಾವ್ಯಾವ ತೊಂದರೆಗಳು ಉಂಟಾಗ್ಬೋದು? ಡಿಸ್ಕ್ ಸ್ಲಿಪ್ ಆಗೋದ್ರಿಂದ ಒಂದು, ಅಲ್ಲಿ ಬೆನ್ನಿನಲ್ಲಿ 2 ಮೂಳೆಗಳ ಮಧ್ಯೆ ಡಿಸ್ಕ್ ಹೊರಗೆ ಬರುವಾಗ ಒಂದು ಇಂಜುರಿ,
ಅಲ್ವಾ, ಅದು ಒಂದು ಕ್ರ್ಯಾಕ್ಸ್ ಬಿದ್ದು ಹೊರಗೆ ಬಂದಿರ್ತದೆ. ಆವಾಗ ಏನಾಗ್ತದೆ, ಸಡನ್ಲಿ ಅಲ್ಲಿ ಒಂದು ನೋವು ಆಗ್ತದೆ, ಬೆನ್ನು ನೋವು ಇರ್ತದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಈ ಬೆನ್ನು ನೋವು ಆದರೂ ಒಂದು 2-3 ದಿವಸದಲ್ಲಿ ಸೆಟ್ಲ್ ಆಗ್ತದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಈ ಸ್ಲಿಪ್ ಡಿಸ್ಕ್ ಫ್ರಾಗ್ಮೆಂಟ್ ಅಂತ ಉಂಟು, ಯಾವುದು ಹೊರಗೆ ಬಂದಿದೆ ನೋಡಿ, ಅದು ನರದ ಮೇಲೆ ಒತ್ತುಕೊಳ್ತದೆ. ಆವಾಗ ಅದು ನರದ ಮೇಲೆ ತುಂಬ ಪ್ರೆಷರ್ ಇರ್ತದೆ. ಅವಾಗ ಏನಾಗ್ತದೆ, ನರಗಳು ಕುತ್ತಿಗೆಯಲ್ಲಿ ಆದರೆ ಕೈಗೆ, ಸೊಂಟದಲ್ಲಿ ಆದರೆ ಕಾಲಿಗೆ ನರಗಳು ನೋವು ಆರಂಭವಾಗ್ತದೆ. ಈ ನರಗಳು ಎಲ್ಲೆಲ್ಲಿವರೆಗೆ ಹೋಗ್ತದೆ, ಪಾದದವರೆಗೂ ನೋವು ಬರ್ತದೆ. ಅದು ಒಂದು ತೊಂದರೆ. ಹಾಗಾಗಿ ಕೆಲವೊಮ್ಮೆ ಆರಂಭದ ಹಂತದಲ್ಲಿ ನಡಿಲಿಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ದಿವಸದ ನಂತರ ಆ ಊತ ಕಡಿಮೆ ಆಗ್ತಿದ್ದಾಗೆ ನಡಿಲಿಕ್ಕೆ ಸಾಧ್ಯ ಆಗ್ಬೋದು, ಆದರೂ ಕಾಲು ಸೆಳೆತ ಉಳಿತದೆ. ಇನ್ನು ಎರಡನೇದು, ತುಂಬ ದೊಡ್ಡ ಫ್ರಾಗ್ಮೆಂಟ್ ಬಂದು ನರವನ್ನು ಒತ್ತಿದರೆ ಆವಾಗ ನರಗಳು ಡ್ಯಾಮೇಜ್ ಆಗ್ತದೆ. ಆವಾಗ ಕಾಲಿನ ಬಲ ಕಡಿಮೆ ಆಗ್ತದೆ, ಪಾದ ಮೇಲೆ ಎತ್ತಲಿಕ್ಕೆ ಆಗೋದಿಲ್ಲ, ಬೆರಳು ಮೇಲೆ ಎತ್ತಲಿಕ್ಕೆ ಆಗೋದಿಲ್ಲ. ಇನ್ನೂ ಗಂಭೀರ ಪ್ರಮಾಣದಲ್ಲಿದ್ದರೆ ನಡಿಲಿಕ್ಕೆ ಆಗೋದಿಲ್ಲ, ಕಾಲಿನಲ್ಲಿ ಬಲ ಇಲ್ಲ. ಮತ್ತು ಮೂತ್ರದ ಸಮಸ್ಯೆ, ಸ್ವಾಧೀನತೆಯ ಸಮಸ್ಯೆ ಬರ್ತದೆ, ಮೂತ್ರ ತನ್ನಷ್ಟಕ್ಕೆ ಹೋಗ್ಬೋದು, ಮಲ ಸಮಸ್ಯೆ. ಇದೆಲ್ಲ ಎಕ್ಸ್ಟ್ರೀಮ್ ಕೇಸಸ್, ಎಲ್ಲರಲ್ಲೂ ಆಗೋದಿಲ್ಲ. ಈ ಸ್ಲಿಪ್ಡ್ ಡಿಸ್ಕ್ ಅನ್ನುವಂಥದ್ದು ಒಂದು ನೀವು 100 ವ್ಯಕ್ತಿಗಳನ್ನು ತಗೊಂಡ್ರೆ ನೋವು ಎಲ್ಲರಲ್ಲೂ ಇರ್ತದೆ. ಆದರೆ ನರಗಳ ಸಮಸ್ಯೆ ಬರುವುದು ಒಂದು 10 ಜನರಲ್ಲಿ ಮಾತ್ರ. ಈ 10 ಜನರಲ್ಲೂ ಅಪರೂಪಕ್ಕೊಬ್ಬರಿಗೆ ಈ ಮೂತ್ರದ ಸಮಸ್ಯೆ ಬರಬಹುದು, ಆದರೆ ಬರಬಹುದು. ಇದೆಲ್ಲ ನಮ್ಮ ಸ್ಲಿಪ್ಡ್ ಡಿಸ್ಕ್ನಿಂದ ಬರತಕ್ಕಂಥ ಸಮಸ್ಯೆ. ಓಕೆ, ಹಾಗಾದರೆ ಈ ಸಮಸ್ಯೆಗೆ ಯಾವ ರೀತಿಯ ಚಿಕಿತ್ಸೆ ನೀಡ್ಬೋದು ಡಾಕ್ಟರ್? ಇದಕ್ಕೆ ಚಿಕಿತ್ಸೆ ಉಂಟು. ಅಂದರೆ ನಾವು ಹೇಳಿದಾಗೆ ಈ ಸಮಸ್ಯೆ ಏನಂದರೆ ಆ ಒಂದು ಫ್ರಾಗ್ಮೆಂಟು ಹೊರಗೆ ಬಂದಿರುವಂಥದ್ದು. ಈಗ ಅದು ಎಲ್ಲಿವರೆಗೆ ಅಲ್ಲಿ ಇರ್ತದೋ ಅಲ್ಲಿವರೆಗೆ ತೊಂದರೆ ಇರ್ತದೆ. ಇದು ಹೇಗೆ ಅಂದರೆ ಈ ನಮ್ಮ ದೇಹದಲ್ಲಿ ಕೆಲವೊಂದು ಡಿಫೆನ್ಸ್ ಮೆಕ್ಯಾನಿಸಮ್ ಉಂಟು. ಈ ಫ್ರಾಗ್ಮೆಂಟ್ ಅನ್ನುವಂಥದ್ದು ಇರುವ ಜಾಗದಲ್ಲಿ ಬಿಟ್ಟು ಬೇರೆ ಜಾಗಕ್ಕೆ ಬಂದಾಗ ಬಾಡಿ ಅದನ್ನು ನಾವೊಂದು ಫ್ಯಾಗೋಸೈಟೋಸಿಸ್ ಅಂತ ಹೇಳ್ತೇವೆ, ಆ ಪ್ರೊಸೆಸ್ಸಲ್ಲಿ ಅದನ್ನು ಕರಗಿಸ್ತದೆ. ಆದರೆ ಇದು ಎಲ್ಲರಲ್ಲೂ ಒಂದೇ ಥರ ಆಗೋದಿಲ್ಲ, ಸಮಯ ಹಿಡಿತದೆ. ಎಸ್ಪೆಷಲಿ ನಮ್ಮ ಡಿಸ್ಕಿನಲ್ಲಿ 2 ರೀತಿಯ ಸ್ಟ್ರಕ್ಚರ್ಸ್ ಇರ್ತದೆ. ಒಂದು ಈ ಸೆಂಟರ್ ಅಥವಾ ಮಧ್ಯದಲ್ಲಿ ಆ ಲೋಳೆ ಅಂತ ದ್ರವ ಅಂತ ಹೇಳಿದೆ, ಹೊರಗಡೆ ಫೈಬರ್ಸ್ ದಪ್ಪ ಇರ್ತದೆ, ಅದು ಸ್ವಲ್ಪ ಅದು ಬೇಗ ಕರಗಿ ಹೋಗುವುದಿಲ್ಲ. ಆ ಸೆಂಟರಿದ್ದಾದರೆ ಬೇಗ, ಸೆಂಟ್ರಿಂದ ಬಂದಿರತಕ್ಕಂಥ ಲೋಳೆ ಅಂತ ದ್ರವ ಅಂತ ನಾನು ಹೇಳಿ, ಅದು ಕ್ರ್ಯಾಕ್ ಆಗಿ ಹೊರಗೆ ಬಂದರೆ, ಕಂಪ್ಲೀಟ್ ಹೊರಗೆ ಬಂದರೆ ಕರಗಿ ಹೋಗ್ತದೆ. ಮತ್ತು ಇನ್ನೊಂದೇನೆಂದರೆ ಈ ಡಿಸ್ಕ್ ಹೊರಗೆ ಬಂದ ತಕ್ಷಣ ಅದು ಈವನ್ ಇಫ್ ಒಂದು ಸಣ್ಣ ಫ್ರಾಗ್ಮೆಂಟ್ ಇದ್ದರೂ ಕೂಡ ಅದೊಂದು ಇಂಜುರಿ ಥರ ಅಲ್ಲಿ ಊದ್ಕೊಳ್ತದೆ. ಸೊ ಆ ಊತದಿಂದ ಕೂಡ ನರ ಒತ್ತಡ ಜಾಸ್ತಿಯಾಗಿ ನೋವು ಬರ್ತದೆ. ಇವೆಲ್ಲ ಸಮಸ್ಯೆಗಳು ಕಾಲಕ್ರಮೇಣ ರೆಸ್ಟ್ ಮತ್ತು ಮೆಡಿಸಿನ್ ತಗೊಳ್ಳೋದ್ರಿಂದ ಸರಿಯಾಗ್ತದೆ. ಸಾಧಾರಣವಾಗಿ ನಾನು ಆಗಲೇ ಹೇಳಿದಾಗೆ 100 ಡಿಸ್ಕ್ ಪೇಷಂಟ್ಸ್ಗಳನ್ನು ನಾವು ನೋಡಿದರೆ 95 ಜನಕ್ಕೆ ವಿಶ್ರಾಂತಿ, ಆ ಜೋರು ನೋವಿರುವಾಗ ವಿಶ್ರಾಂತಿ ಕೊಟ್ಟರೆ ಒಂದು ವಾರದಲ್ಲಿ ಆ ಇನ್ಫ್ಲಮೇಷನ್ ಅಂತ ಏನು ಹೇಳ್ತೇವೆ, ಊತ ಅಂತ ಏನು ಹೇಳ್ತೇವೆ, ಅದು ಕಡಿಮೆ ಆಗ್ತದೆ. ಕಡಿಮೆ ಆದ ತಕ್ಷಣ ಅದೊಂದು ಸಣ್ಣ ನರದ ಫ್ರಾಗ್ಮೆಂಟ್ ಇರ್ಬೋದು, ನರಕ್ಕೆ ಜಾಗ ಆಗ್ತದೆ, ಆವಾಗ ಕಾಲಿನ ಸೆಳೆತವೂ ಕಡಿಮೆ ಆಗ್ಬೋದು. ಅಥವಾ ಊತದಲ್ಲಿ ಕಡಿಮೆ ಆಗದಿದ್ದರೆ ಕಾಲಕ್ರಮೇಣ ಅದು ಕರಗಿ ಹೋಗಿ ಅದಕ್ಕೆ ಸ್ವಲ್ಪ 6 ತಿಂಗಳು 1 ವರ್ಷ ಟೈಮ್ ಬೇಕಾಗ್ತದೆ, ಆವಾಗ ಸಹ ಕಡಿಮೆ ಆಗ್ತಾ ಹೋಗ್ತದೆ ನೋವು. ಇದು 90% ಆಫ್ ದ ಪೀಪಲ್. ಆದರೆ ಇನ್ನೂ 10% ಜನರಲ್ಲಿ ಇದು ಗುಣ ಆಗೋದಿಲ್ಲ, ಯಾಕಂದರೆ ಅದು ಫ್ರಾಗ್ಮೆಂಟ್ ತುಂಬ ದೊಡ್ಡದಿರ್ತದೆ. ಆವಾಗ ತುಂಬ ದೊಡ್ಡ ಫ್ರಾಗ್ಮೆಂಟ್ ಇದ್ದರೆ ನರಕ್ಕೆ ಅಲ್ಲಿ ಜಾಗ ಸಿಕ್ಕದೆ, ನರವ ಹೊತ್ತುಕೊಂಡು ಕಂಟಿನ್ಯೂಸ್ ಪೇಯ್ನ್ ಇರ್ತದೆ. ಇಂಥ ಟೈಮಲ್ಲಿ ನಾವೇನು ಮಾಡ್ತೇವೆ ಅಂದರೆ ಒಂದು 2-3 ವಾರ ರೆಸ್ಟ್ ಕೊಟ್ಟು ಮಾತ್ರೆಗಳನ್ನು ಕೊಡ್ತೇವೆ, ಫಿಸಿಯೋಥೆರಪಿ ಅಂತ ಮಾಡ್ತೇವೆ. ಫಿಸಿಯೋಥೆರಪಿ ಮಾಡೋ ಉದ್ದೇಶ ಏನಂದರೆ ಬೆನ್ನಿನ ಮಾಂಸಖಂಡಗಳು ಜಡ್ಡು ಕಟ್ಟದಾಗೆ. ಆ್ಯಕ್ಚುಲಿ ಈಗ ನಾವು ರೆಸ್ಟ್ ಕೊಟ್ಟಾಗ ಬೆನ್ನಿನ ಮಾಂಸ ಜಡ್ಡು ಕಟ್ತದೆ, ಅದು ಕಟ್ಟದಾಗೆ ಬೆನ್ನಿಗೆ ವ್ಯಾಯಾಮವನ್ನು ಕೊಡ್ತೇವೆ. ಈ ವ್ಯಾಯಾಮವನ್ನು ಕೊಡುವುದರಿಂದ ಮಾಂಸಖಂಡಗಳು ಕೂಡ ಗಟ್ಟಿಯಾಗ್ತದೆ, ರಿಕವರಿ ಫಾಸ್ಟ್ ಆಗ್ತದೆ. ಮತ್ತು ನೋವಿಗೆ ಮಾತ್ರೆಗಳನ್ನು ಕೊಡ್ತೇವೆ, ಇದೆಲ್ಲ ಮಾಡ್ತೇವೆ. ಒಂದು 2-3 ವಾರದ ನಂತರ ನೋವು ಕಡಿಮೆ ಆಗಲಿಲ್ಲ ಅಂದರೆ ನಾವು ಒಂದು MRI ಅಂತ ಒಂದು ಸ್ಕ್ಯಾನಿಂಗ್ ಮಾಡ್ತೇವೆ. ಈ ಸ್ಕ್ಯಾನಿಂಗಲ್ಲಿ ನಮಗೆ ಅದು ಎಷ್ಟು ದೊಡ್ಡ ಫ್ರಾಗ್ಮೆಂಟು, ನರ ಡ್ಯಾಮೇಜ್ ಆಗಿದೆಯಾ, ನರ ಒತ್ತುಕೊಂಡಿದೆಯಾ ಎಲ್ಲ ಗೊತ್ತಾಗ್ತದೆ. ನರಗಳ ಮೇಲೆ ತುಂಬ ಒತ್ತಡ ಅಂತಿದ್ದರೆ ಆಮೇಲೆ ಅದಕ್ಕೆ ಶಸ್ತ್ರಚಿಕಿತ್ಸೆಗಳ ಸಹಾಯವನ್ನು ತಗೊಳ್ಬಹುದು. ಶಸ್ತ್ರಚಿಕಿತ್ಸೆಯಲ್ಲಿ ಆ ಒಂದು ಫ್ರಾಗ್ಮೆಂಟ್ ಏನು ನರದ ಮೇಲೆ ಕೂತಿದೆ ಅದನ್ನು ತೆಗೆದುಬಿಟ್ರೆ ಆವಾಗ ನರದ ಬಿಡುಗಡೆ ಹೊಂದದೆ, ಸಂಪೂರ್ಣವಾಗಿ ಅದಕ್ಕೆ ಗುಣ ಸಿಗ್ತದೆ. ಮತ್ತು ಇನ್ನೂ ಒಂದು ಆಪ್ಷನ್ ಉಂಟು. ಕೆಲವೊಮ್ಮೆ ಈ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಕಷ್ಟ ಅಂತಿದ್ರೆ ನಾವು ಆ ಜಾಗಕ್ಕೆ ಒಂದು ಸಣ್ಣ ಸೂಜಿಯನ್ನು ಹಾಕಿ ಎಲ್ಲಿ ಊದ್ಕೊಂಡಿದೆ ಅಲ್ಲಿ ಒಂದು ನಮ್ಮ TV ಸ್ಕ್ರೀನ್ ಕಂಟ್ರೋಲಲ್ಲಿ ಅದನ್ನು ನೋಡಿಕೊಂಡು ಅಲ್ಲಿ ಸೂಜಿಯನ್ನು ಹಾಕಿ ಅದಕ್ಕೆ ಈ ಸ್ಟೀರಾಯ್ಡ್ ಇನ್ಫಿಲ್ಟ್ರೇಷನ್ ಅಂತ ಹೇಳ್ತೇವೆ. ಸ್ಟೀರಾಯ್ಡ್ಗಳನ್ನು ಲೋಕಲ್ ಡೆಲಿವರಿ ಮಾಡ್ತೇವೆ ಅಲ್ಲಿಗೆ.
ಆವಾಗ ಸಹ ಸ್ವಲ್ಪ ಊತ ಕಡಿಮೆ ಆಗಿ ಅದು ಕಡಿಮೆ ಆಗುವಂಥ ಸಾಧ್ಯತೆ ಉಂಟು. ಆದರೆ ಅದು ಪರ್ಮನೆಂಟ್ ಅಲ್ಲ, ಯಾಕಂದರೆ ಊತ ಪುನಃ ಕೂಡ ಬರ್ಬೋದು. ಈ ಶಸ್ತ್ರಚಿಕಿತ್ಸೆಯಿಂದ ನಾವು ತೆಗೆಯುವುದಾದರೆ ಸಂಪೂರ್ಣ ತೆಗಿತೇವೆ. ಆದರೆ ಕೆಲವೊಮ್ಮೆ ಶಸ್ತ್ರಚಿಕಿತ್ಸೆಗೆ ಅವರಿಗೆ ಫಿಟ್ನೆಸ್ ಇಲ್ಲದೇ ಇದ್ದರೆ ಇದು ಒಂದು ಆಪ್ಷನ್ ಉಂಟು. ಸೊ ಹೀಗೆ ಹಲವು ಚಿಕಿತ್ಸಾ ವಿಧಾನಗಳು ಉಂಟು. ಅದು ನಮ್ಮ ಪೇಷಂಟ್ ಹೇಗೆ ಅಂತ ನೋಡಿಕೊಂಡು, ಈ ಪ್ರತಿ ಪೇಷಂಟ್ಗಳಿಗೂ ಒಂದೇ ಚಿಕಿತ್ಸೆ ಅಂತ ಆರಂಭದಲ್ಲಿ ಹೇಳಲಿಕ್ಕಾಗೋದಿಲ್ಲ. ಅವರ ರೆಸ್ಪಾನ್ಸ್ ಹೇಗೆ ಉಂಟು, ಅವರ ಕಾಯಿಲೆಗಳ ಸ್ವರೂಪ ಹೇಗುಂಟು, ಅಲ್ಲಿ ಒಳಗಡೆ ಎಷ್ಟು ದೊಡ್ಡ ಫ್ರ್ಯಾಗ್ಮೆಂಟ್ ಜಾರಿದೆ, ಮತ್ತು ಅವರ ಆ್ಯಕ್ಟಿವಿಟೀಸ್ ಏನು. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಬಹಳ ಹೈ ಪ್ರೊಫೈಲ್ ವ್ಯಕ್ತಿ, ಅವರಿಗೆ ಒಂದು ದಿವಸ ರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥವರಿಗೆಲ್ಲ ಆದರೆ ನಾವು 5-6 ವಾರ ಬೆಡ್ ರೆಸ್ಟ್ ಬೇಕು ಅಥವಾ ರೆಸ್ಟ್ ಮಾಡಿ ಸ್ವಲ್ಪ ಕೆಲಸ ಕಡಿಮೆ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ. ಆವಾಗ ಅವರ ಡಿಮಾಂಡ್ಸ್ ಜಾಸ್ತಿ ಇರುವಾಗ ಹೀಗೆ ಶಸ್ತ್ರಚಿಕಿತ್ಸೆ ಕೆಲವೊಮ್ಮೆ ತುಂಬ ಹೆಲ್ಪ್ ಆಗ್ತದೆ, ಬೇಗ ಅವರು ಗುಣಮುಖರಾಗಿ ಹೋಗಲಿಕ್ಕೆ. ಸೊ ಹೀಗೆ ವ್ಯಕ್ತಿಯ ಡಿಮಾಂಡ್ಸ್ಗಳು ಎಲ್ಲವನ್ನೂ ನೋಡಿಕೊಂಡು ನಾವು ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ. ಹಾಗಾದರೆ ಈ ಸ್ಲಿಪ್ ಆದ ಡಿಸ್ಕನ್ನು ಮತ್ತೆ ಸರಿ ಮಾಡ್ಬೋದಾ? ಅದೇ, ಸ್ಲಿಪ್ ಡಿಸ್ಕನ್ನು ಮತ್ತೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೀವು ಈ ಪ್ರಶ್ನೆ ಕೇಳಿದ್ದು ಒಳ್ಳೆಯದೈತೆ. ಯಾಕಂದರೆ ಒಂದು ಸಲ ಅದು ಸ್ಲಿಪ್ಡ್ ಡಿಸ್ಕ್ ಆಗಲಿಕ್ಕೆ ಕಾರಣ ಏನು ನಾನು ಮೊದಲೇ ಹೇಳಿದೆ. ಆಲ್ರೆಡಿ ಅಲ್ಲಿ ಡಿಸ್ಕ್ ಡಿಜೆನರೇಷನ್, ಅದು ಸಾಧಾರಣವಾಗಿ ಸಿಂಪಲ್ಲಾಗಿ ಹೇಳೋದಿದ್ರೆ ಏಜಿಂಗ್ ಪ್ರೊಸೆಸ್. ಪ್ರಾಯ ಆಗ್ತಾ ಇದ್ದಾಗ ಪ್ರಾಯವನ್ನು ನಾವು ವಾಪಸ್ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಹಾಗೆ ಈ ಡಿಸ್ಕ್ ಡಿಜೆನರೇಷನ್ ಆದದ್ದು ಎಲ್ಲ ಇನ್ನೂ ಅದು ವಾಪಸ್ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ಡಿಜೆನರೇಷನ್ ಅನ್ನುವಂಥದ್ದು ಎಲ್ಲರಲ್ಲೂ ಆಗ್ತದೆ, ನನ್ನಲ್ಲೂ ನಿಮ್ಮಲ್ಲೂ ಎಲ್ಲರಲ್ಲೂ ಆಗ್ತದೆ. ಈಗ ನಮಗೆ ಏಜ್ ಆಗಬಾರ್ದಂದ್ರೆ ಆಗ್ತದಾ? ಆಗೋದಿಲ್ಲ. ಹಾಗೆ ಏಜಿಂಗ್ ಪ್ರೊಸೆಸ್ ಆಗ್ತದೆ, ಡಿಸ್ಕ್ ಹಾಳಾಗ್ತದೆ. ನಮಗೆ ಈಗ ತೊಂದರೆ ಬಂದದ್ದು ಹೇಗೆ? ಡಿಸ್ಕ್ ಜಾರಿರೋದ್ರಿಂದ ಅದನ್ನು ನಾವು ಅದೇ ಕರಗಿ ಹೋಗಬೇಕು, ಇಲ್ಲ ನಾವು ಅದನ್ನು ತೆಗಿಬೇಕು, ಹೊರತು ಅದನ್ನು ಪುನಃ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಸರಿ ಮಾಡುವುದೇನೆಂದರೆ ರೋಗಿಯ ಸಿಂಪ್ಟಮ್ಸ್ ಏನಿರ್ತದೆ, ಅವನ ತೊಂದರೆ ಏನಿರ್ತದೆ ಅದನ್ನು ಉಪಶಮನ ಮಾಡ್ತೇವೆ. ಆ ಪೀಸ್ ತೆಗೆಯೋದ್ರಿಂದಲೋ ಅಥವಾ ಮದ್ದುಗಳಿಂದಲೋ ಅದು ಕರಗಿ ಹೋಗೋದ್ರಿಂದಲೋ ಅವನಿಗೆ ನರ ಫ್ರೀ ಆಗ್ತದೆ. ನಾವು ಅಷ್ಟೇ ಮಾಡ್ಬೋದು. ಒಳಗಡೆ ಆ ಡಿಸ್ಕ್ ಡಿಜೆನರೇಷನ್ ಅನ್ನೋದು ಹಾಗೇ ಇರ್ತದೆ. ಒಂದು ರೀತಿ ಮೂಳೆ ಸವೆತ ಅಂತ ಹೇಳ್ತೇವೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಬೆನ್ನು ನೋವು ಬರ್ಬೋದು. ಅದಕ್ಕೆಲ್ಲ ವಿಶೇಷವಾದ ಚಿಕಿತ್ಸೆ ಇಲ್ಲ. ಅದನ್ನು ನಾವು ಏನು ಎಕ್ಸಸೈಸಲ್ಲಿ ಹೇಗೆ ಗುಣ ಮಾಡಲಿಕ್ಕೆ ಆಗ್ತದೆ ಹಾಗೆ ಎಕ್ಸಸೈಸ್ ಮಾಡಿಕೊಂಡು ಏಜ್ ಆಯ್ತಲ್ಲ ಅಂತ ಅಡ್ಜಸ್ಟ್ ಮಾಡಿಕೊಂಡು ಹಾಗೆ ಹೋಗ್ತಾ ಹೋಗ್ತಾ ಎಕ್ಸಸೈಸಲ್ಲೇ ಸರಿ ಮಾಡಿಕೊಳ್ಬೇಕು. ಮತ್ತು ಅದು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಮೂಳೆ ಒಂದರ ಮೇಲೆ ಒಂದು ಜಾರ್ಲಿಕ್ಕೆ ಸಹ ಶುರುವಾಗ್ತದೆ. ಆ ಥರ ಆದರೆ ಅದಕ್ಕೆ ಸ್ಕ್ರೂ ಹಾಕಿ ಎಲ್ಲ ಫಿಕ್ಸ್ ಮಾಡ್ತಕ್ಕಂಥ ಇದೆ. ಬಟ್ ಅದೆಲ್ಲ ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ. ಸಾಧಾರಣವಾಗಿ ಡಿಸ್ಕ್ ಡಿಜೆನರೇಷನ್ ಆದಮೇಲೆ ಎಲ್ಲರಿಗೂ ವ್ಯಾಯಾಮವೇ ಬೆಸ್ಟ್ ಚಿಕಿತ್ಸೆ, ಅದನ್ನು ಮಾಡಬೇಕು. ನಾವು ಇದರಲ್ಲಿ ಅಡ್ರೆಸ್ ಮಾಡುವಂಥದ್ದು ಬರೀ ಆ ಸ್ಲಿಪ್ಡ್ ಡಿಸ್ಕ್ ಫ್ರ್ಯಾಗ್ಮೆಂಟನ್ನು ಮಾತ್ರ. ಇದಕ್ಕೇನಾದರೂ ಪ್ರಿವೆನ್ಷನ್ ಇದೆಯಾ ಡಾಕ್ಟರ್? ಪ್ರಿವೆನ್ಷನ್ ಹೇಗೆ ಅಂದರೆ, ಒಂದು ಡಿಸ್ಕ್ ಡಿಜೆನರೇಷನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಏಜ್ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಆದರೆ ನಾನು ಆಗಲೇ ಹೇಳಿದಾಗೆ ಕೆಲವರಲ್ಲಿ ಅದು ಎಕ್ಸಲರೇಟೆಡ್ ಡಿಸ್ಕ್ ಡಿಜೆನರೇಷನ್ ಅಂದರೆ ಜಾಸ್ತಿ ವೇಗವಾಗಿ ಆಗ್ತದೆ. ಅದನ್ನು ಸ್ವಲ್ಪ ನಾವು ಜಾಗ್ರತೆ ವಹಿಸ್ಬೋದು. ಮತ್ತು ಸ್ಲಿಪ್ ಆಗೋದು ಹೇಗೆ ಅಂತ ನಾನು ಹೇಳಿದ್ದೇನೆ, ಅದನ್ನು ಕೂಡ ಸ್ವಲ್ಪ ಕೆಲವೊಮ್ಮೆ ಎಚ್ಚರಿಕೆ ವಹಿಸ್ಬೋದು. ಇಲ್ಲಿ ಮುಖ್ಯವಾದ್ದೇನೆಂದರೆ, ನಂಬರ್ 1 ಸ್ಮೋಕಿಂಗ್ ನಾವು ಹೇಳ್ತೇವೆ ನೋಡಿ, ಅದು ಬಹಳ ಡೇಂಜರಸ್. ಅದು ಡಿಸ್ಕಿಗೆ ಕೂಡ ಡೇಂಜರ್, ನಮ್ಮ ರಕ್ತನಾಳಗಳಿಗೆ ಹಾರ್ಟ್ಗಳಿಗೆ ಡೇಂಜರ್ ಅನ್ನೋದನ್ನು ನೀವು ಎಲ್ಲ ಕಡೆ ಕೇಳಿದ್ದೀರಿ ಅಲ್ವಾ? ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅದು ಅಷ್ಟಕ್ಕೆ ಮಾತ್ರ ಅಲ್ಲ, ಮೂಳೆಗಳ ಆರೋಗ್ಯಕ್ಕೂ ಡೇಂಜರ್. ಈಗ ಒಂದು ಫ್ರ್ಯಾಕ್ಚರ್ ಆದ ಪೇಷಂಟಿಗೆ ಸ್ಮೋಕಿಂಗ್ ಇದ್ದರೆ ಅದು ಗುಣ ಆಗೋದಿಲ್ಲ. ಡಿಸ್ಕ್ ಪ್ರಾಬ್ಲಮ್ ಇದ್ದವರಿಗೆ ಸ್ಮೋಕಿಂಗ್ ಮಾಡಿದರೆ ಇನ್ನಷ್ಟು ಹಾಳಾಗ್ತದೆ ವೇಗವಾಗಿ. ಸ್ಮೋಕಿಂಗ್ ನಿಲ್ಲಿಸಬೇಕು. ಒಳ್ಳೆಯ ಆಹಾರ, ಒಳ್ಳೆಯ ಹ್ಯಾಬಿಟ್ಸ್, ನಮ್ಮ ಹ್ಯಾಬಿಟ್ಸ್ ಚೆನ್ನಾಗಿದ್ದರೆ, ಒಳ್ಳೆಯ ಆರೋಗ್ಯ ಚೆನ್ನಾಗಿದ್ದರೆ, ಕ್ಯಾಲ್ಸಿಯಮ್ಮು, ವಿಟಮಿನ್ D3 ಇದೆಲ್ಲ ಮೂಳೆಗಳಿಗೆ ಸಿಕ್ಕಬೇಕು. ಮತ್ತು ಒಳ್ಳೆಯ ವ್ಯಾಯಾಮ. ನಮ್ಮ ಮಾಂಸಖಂಡಗಳು, ಬೆನ್ನಿನ ಮಾಂಸಖಂಡಗಳು ಬಲವಿದ್ದರೆ, ಆವಾಗ ಈ ಡಿಸ್ಕ್ ಡಿಜೆನರೇಷನ್ ಆದರೂ ಕೂಡ ಸ್ವಲ್ಪ ಮಾಂಸಖಂಡಗಳ ಕಂಟ್ರೋಲ್ ಇರೋವರೆಗೆ ನಮಗೆ ಅದರ ಸಿಂಪ್ಟಮ್ಸ್ಗಳು ಅಷ್ಟು ತೀವ್ರತೆ ಇರೋದಿಲ್ಲ. ಅದು ಒಂದು. ಮತ್ತು ಇನ್ನೂ ಆದಷ್ಟು ನಾವು ಪ್ರಯಾಣ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸುವಂಥದ್ದು. ಕೂತ್ಕೊಳ್ಳುವ ನಮ್ಮ ಪಾಶ್ಚರ್, ಭಾರ ಎತ್ತುವಾಗ ಕೆಲವೊಮ್ಮೆ ನಮ್ಮ ಪಾಶ್ಚರ್, ನಾವು ಏನು ತುಂಬ ಬಗ್ಗಿ ಭಾರ ಎತ್ತಿದರೆ ಅದು ಈ ನಮ್ಮ ಮೂಳೆ ಬೆಂಡಾದಾಗ ಡಿಸ್ಕ್ ಹೊರಗೆ ಬರಲಿಕ್ಕೆ ಭಾಳ ಈಸಿ. ಸೊ ಹಾಗಾಗಿ ಭಾರ ಎತ್ತಬೇಕಾದ್ರೆ ನಾವು ಸಾಧಾರಣವಾಗಿ ಬೆನ್ನು ಬಗ್ಗಿಸದೆ ಮಂಡಿಯನ್ನು ಬಗ್ಗಿಸಿ ಕೆಳಗಡೆ ಕೂತ್ಕೊಂಡು ಭಾರ ಎತ್ತಬೇಕು. ಇದೆಲ್ಲ ಸಣ್ಣ ಪುಟ್ಟ ಇದನ್ನು ಮಾಡೋದರಿಂದ ನಾವು ಸ್ವಲ್ಪ ಕಡಿಮೆ ಮಾಡ್ಬೋದು. ಸ್ಲಿಪ್ ಆಗುವುದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು, ಡಿಸ್ಕ್ ಡಿಜೆನರೇಷನ್ ಕಡಿಮೆ ಮಾಡ್ಬೋದು, ಆದರೆ ನಿಲ್ಲಿಸಲಿಕ್ಕೆ ಆಗಲಿಕ್ಕಿಲ್ಲ. ಡಾಕ್ಟರ್, ನೀವು ಈಗಾಗಲೇ ಶಸ್ತ್ರಚಿಕಿತ್ಸೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ವಿ. ಸೊ ಈ ಶಸ್ತ್ರಚಿಕಿತ್ಸೆಯಿಂದ ಆಗುವ ಲಾಭಗಳೇನು ಡಾಕ್ಟರ್?
ಈ ಶಸ್ತ್ರಚಿಕಿತ್ಸೆ ಅಂದರೆ ನಾನು ಒಮ್ಮೆ ಹೇಳಿದೆ, ರೋಗಿಗೆ ಆ ದೊಡ್ಡ ಡಿಸ್ಕ್ ಫ್ರ್ಯಾಗ್ಮೆಂಟನ್ನು ನಾವು ತೆಗೆಯುವುದರಿಂದ ಆದಷ್ಟು ಬೇಗ ಅವನು ಕೆಲಸಕ್ಕೆ ಹೋಗ್ಬೋದು. ಅಂದರೆ ತೆಗೆದ ನಂತರ 2-3 ದಿವಸದಲ್ಲೇ ನೋವು ಗುಣ ಆಗ್ತದೆ. ಗಾಯ ಒಣಗಿದ ತಕ್ಷಣ, ಹೊಲಿಗೆ ತೆಗೆದ ತಕ್ಷಣ ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡು ಕೂಡಲೇ ಅವರ ಕೆಲಸವನ್ನು ಆರಂಭಿಸ್ಬೋದು. ಮತ್ತು ನರಗಳು ಡ್ಯಾಮೇಜ್ ಇದ್ದರೆ, ಈಗ ಡಿಸ್ಕನ್ನು ನಾವು ಶಸ್ತ್ರಚಿಕಿತ್ಸೆ ತೆಗೆಯೋದ್ರಿಂದ ನರಗಳು ಬೇಗ ಗುಣ ಆಗ್ತದೆ. ಇನ್ನು ಈ ಮೂತ್ರದ ಸ್ವಾಧೀನ ಸಮಸ್ಯೆ ಬಂತಂದರೆ ಮಾತ್ರ ಆಪರೇಷನ್ ಆದಷ್ಟು ಬೇಗ ಮಾಡಬೇಕು. ಯಾಕಂದರೆ ಮೂತ್ರದ ನರಗಳು ಒತ್ತಿಕೊಂಡು ಒಂದು 24 ಗಂಟೆ ಕಳೆದರೂ ಆಮೇಲೆ ಅದು ತಿರುಗಿ ಬರುವ ಚಾನ್ಸಸ್ ಕಡಿಮೆ. ಅದಾಗಿಲ್ಲ ಅಂದರೆ ಮತ್ತೆ ಜೀವನ ಪರ್ಯಂತ ಮೂತ್ರ ಸ್ವಾಧೀನ ಇರೋದಿಲ್ಲ. ಹಾಗಾಗಿ ಅದನ್ನು ಆದಷ್ಟು ಬೇಗ ಬಿಡಿಸಬೇಕಾಗ್ತದೆ. ಅದು ಒಂದು ಕಂಡೀಷನಲ್ಲಿ ನಾವು ಇಮಿಡಿಯೇಟ್ ಸರ್ಜರಿ ಹೇಳ್ತೇವೆ. ಉಳಿದ ಎಲ್ಲ ಕಂಡೀಷನಲ್ಲಿ ಪೇಷಂಟಿಗೆ ಹೀಗೆ ಇದೆಲ್ಲ ಸಮಸ್ಯೆ ಹೀಗುಂಟು ನೋಡಿ ಆಲೋಚನೆ ಮಾಡಿ ಅಂತೇಳಿ ಟೈಮ್ ಕೊಡ್ತೇವೆ. ಒಟ್ಟಾರೆ ಮಾಡುವುದರಿಂದ ಬೇಗ ಗುಣಮುಖ ಆಗ್ಬೋದು, ಬೇಗ ನರಗಳು ಗುಣ ಆಗ್ಬೋದು. ಉದಾಹರಣೆಗೆ ನಾನಿಲ್ಲಿ ಒಂದು ಪಿಕ್ಚರ್, MRI ಪಿಕ್ಚರ್ ಹಾಕಿದ್ದೇನೆ. ಇದು ಇಲ್ಲಿ ನೋಡಿ, ಇದು ನಮ್ಮ ಈ ಡಿಸ್ಕ್ ಮೇಲೆ ನಾನು ಈ ಕರ್ಸರ್ ಇಟ್ಟಿದ್ದೇನೆ. ಇದು ಒಂದು ದೊಡ್ಡ ಡಿಸ್ಕ್ ಫ್ರಾಗ್ಮೆಂಟ್ ಕಂಪ್ಲೀಟ್ ಈ ಸ್ಪೈನಲ್ ಕಾರ್ಡನ್ನು ಬ್ಲಾಕ್ ಮಾಡಿದೆ. ಸೊ ಇಂಥ ಕಂಡೀಷನ್ಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವುದರಿಂದ ರಿಸಲ್ಟ್ ಒಳ್ಳೆ ಬರ್ತದೆ, ಬೇಗ ಗುಣ ಆಗ್ಬೋದು. ಬಟ್ ನಾನು ಮೊದಲೇ ಹೇಳಿದಾಗೆ 90% ಜನರಿಗೆ ಶಸ್ತ್ರಚಿಕಿತ್ಸೆ ಬೇಡ. ಡಾಕ್ಟರ್, ಹಾಗೆ ಈ ಕೀ ಹೋಲ್ ಶಸ್ತ್ರಚಿಕಿತ್ಸೆ ಅಂದರೆ ಏನು? ಇದು ಬಹಳ ಮುಖ್ಯವಾದದ್ದು. ಯಾಕಂದರೆ ಈ ಬೆನ್ನಿನ ಶಸ್ತ್ರಚಿಕಿತ್ಸೆ ಅನ್ನುವಾಗ ತುಂಬ ಜನರಿಗೆ ಆತಂಕ ಇರ್ತದೆ, ಬೆನ್ನು ಶಸ್ತ್ರಚಿಕಿತ್ಸೆ ಅಂದರೆ ಏನು ಅಂತ. ಆದರೆ ಈಗ ಹೆದರುವಂಥ ಅವಶ್ಯಕತೆ ಇಲ್ಲ. ಟೆಕ್ನಾಲಜಿ ತುಂಬ ಚೇಂಜ್ ಆಗಿದೆ ನಮ್ಮಲ್ಲಿ. ಕಳೆದ ಒಂದು 10 ವರ್ಷದಲ್ಲಿ ಈ ಡಿಸ್ಕ್ ಸರ್ಜರಿ ಬಗ್ಗೆ ಬಹಳ ಹೊಸ ಆವಿಷ್ಕಾರಗಳಾಗಿವೆ. ಅದರಲ್ಲಿ ಮುಖ್ಯವಾದದ್ದು ಏನಂದರೆ, ನಾವು ಈ ಕೀ ಹೋಲ್ ಶಸ್ತ್ರಚಿಕಿತ್ಸೆ ಅಂತ ಏನು ಹೇಳ್ತೇವೆ ನೋಡಿ, ಅಂದರೆ ನಮಗೆ ಅಲ್ಲಿ ತೆಗಿಬೇಕಾದ್ದೇನು, ಆ ಸಣ್ಣ ಫ್ರ್ಯಾಗ್ಮೆಂಟ್ ನರದ ಮೇಲೆ ಹೊತ್ತು ಅಷ್ಟು ಮಾತ್ರ. ಸೊ ಆ ಜಾಗಕ್ಕೆ ಹೋಗುವಾಗ ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್ಸ್ ಉಂಟು ಈಗ. ಮತ್ತು ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೇವೆ. ಮೈಕ್ರೋಸ್ಕೋಪ್ ಯೂಸ್ ಮಾಡೋದ್ರಿಂದ, ಈಗ ಇಲ್ಲಿ ಚಿತ್ರದಲ್ಲಿ ಇದು ಕಾಣ್ತದೆ ನೋಡಿ, ಇದು ಮೈಕ್ರೋಸ್ಕೋಪಿಕ್ ವ್ಯೂ. ಇದು ಅದರಲ್ಲಿ ಈ ರೆಡ್ ಕಲರ್ನ ಕೆಳಗೆ ಇರುವಂತಹ ಬಿಳಿ ಇರುವಂಥದ್ದು ಕಾಣ್ತದೆ ನೋಡಿ, ಅದು ಡಿಸ್ಕ್. ಈ ಕೆಳಭಾಗದಲ್ಲಿ ಇರುವಂಥದ್ದು ಇದು ನರಗಳು. ಸೊ ಈ ನರದ ಪಕ್ಕದಲ್ಲಿ ಒಂದು ದೊಡ್ಡ ಬಿಳಿ ಡಿಸ್ಕ್ ಕಾಣ್ತದೆ. ಸೊ ಇದನ್ನು ನಾವು ಏನು ಮಾಡ್ತೇವೆ ಅಂದರೆ, ಸಣ್ಣ ಇನ್ಸಿಷನ್, 1 ಇಂಚು ಕೂಡ ಬೇಕಾಗೋದಿಲ್ಲ, ಅದಕ್ಕಿಂತಲೂ ಸಣ್ಣ ಇದರಲ್ಲಿ ಓಪನ್ ಮಾಡಿ ಸ್ಪೆಷಲೈಸ್ಡ್ ಟ್ಯೂಬ್ ರಿಟ್ರಾಕ್ಟರ್ಸ್ ಅಂತ ಇರ್ತದೆ, ಅದನ್ನು ಹಾಕಿ ಆಮೇಲೆ ಮೈಕ್ರೋಸ್ಕೋಪ್ ಇಟ್ಟು ನೋಡಿ ಆ ಫ್ರ್ಯಾಗ್ಮೆಂಟ್ ಮಾತ್ರ ತೆಗಿತೇವೆ. ಬೇರೆ ಯಾವುದೇ ಮಾಂಸಖಂಡಗಳನ್ನು ಡ್ಯಾಮೇಜ್ ಮಾಡದೆ ನೋಡ್ಕೊಳ್ತೇವೆ. ಇದೇ ರೀತಿಯಲ್ಲಿ ಇನ್ನೊಂದು ಅಪ್ರೋಚ್ ಉಂಟು, ಅದು ಎಂಡೋಸ್ಕೋಪಿಕ್ ಡಿಸ್ಕೆಕ್ಟಮಿ ಹೇಳ್ತೇವೆ. ಅದು ಹಾಗೆ, ಅದು ನಮ್ಮ ಈ ಇನ್ನೊಂದು ಸ್ಕೋಪ್ ಅಂತ ಹೇಳಿ ಬರ್ತದೆ, ಅದನ್ನು ಸೈಡಿಂದ ಹಾಕಿ, ಅದು ಮಧ್ಯದಲ್ಲಿ ಹೋಗೋದಿಲ್ಲ, ಸೈಡಿಂದ ಹೋಗ್ತೇವೆ, ಬೆನ್ನಿನಲ್ಲಿ ಮುಟ್ಟುವುದಿಲ್ಲ, ಬೆನ್ನಿನ ಸೈಡಿಂದ ಹೋಗುವಂಥದ್ದು. ಎರಡೂ ಒಂದೇ. ಒಂದು ಬೆನ್ನಿನಲ್ಲಿ ಹೋಗುವಂಥದ್ದು. ಬೆನ್ನಲ್ಲಿ ಹೋಗುವುದು ಅಡ್ವಾಂಟೇಜ್ ಏನಂದರೆ, ನಾವು ಡೈರೆಕ್ಟ್ ಡಿಸ್ಕನ್ನು ನೋಡಿ ತೆಗಿಬೋದು. ಯಾವ ರೀತಿ ಅದು ಮೇಲೆ ಕೆಳಗೆ ಸೈಡಲ್ಲಿ ಎಲ್ಲಿ ಹೋಗಿದ್ರೂ ತೆಗಿಲಿಕ್ಕಾಗ್ತದೆ. ಇಲ್ಲಿ ಎಂಡೋಸ್ಕೋಪಿಯಲ್ಲಿ ಮಾಡುವಾಗ ಸ್ವಲ್ಪ ಲಿಮಿಟೇಷನ್ಸ್ ಉಂಟು, ಎಲ್ಲ ಡಿಸ್ಕ್ಗಳನ್ನು ತೆಗಿಲಿಕ್ಕೆ ಕಷ್ಟ. ಮತ್ತು ಆದರೆ ಅದರಲ್ಲಿ ಇನ್ನೂ ಸಣ್ಣ ಇನ್ಸಿಷನ್, ಗಾಯ ಆಗ್ತದೆ. ಹಾಗೆ ಒಂದಕ್ಕೆ ಅದರದ್ದೇ ಆದ ಬಟ್ ಇದು 2 ಕೀ ಹೋಲ್ ಸರ್ಜರಿಗಳು ಈಗ ತುಂಬ ಪಾಪ್ಯುಲರ್ ಆಗಿದೆ. ಇದು ಏನಂದರೆ, ಇವತ್ತು ಪೇಷಂಟ್ ಅಡ್ಮಿಟ್ ಆದರೆ ಇವತ್ತೇ ಸರ್ಜರಿ ಮಾಡಿ ಇವತ್ತು ಸಂಜೆ ನಡೆಸಿ ನಾಳೆ ಮನೆಗೆ ಕಳಿಸ್ಬೋದು. ನಡಿಲಿಕ್ಕೆ ಇಮಿಡಿಯೇಟ್ ಆಗ್ತದೆ. ಇದು ಆ ಬೆನ್ನಿನ ಮಾಂಸಖಂಡಗಳಾಗಲಿ ಯಾವುದನ್ನು ನಾವು ಡ್ಯಾಮೇಜ್ ಮಾಡುವುದಿಲ್ಲ. ಇದರಿಂದಾಗಿ ಈಗ ಮೊದಲಿನ ಕಾಲದಲ್ಲೆಲ್ಲ ಓಪನ್ ಡಿಸ್ಕೆಕ್ಟಮಿ ಅಂತ ಮಾಡ್ತಿದ್ರು. ಅದರಲ್ಲೂ ಈಗ ಪೇಷಂಟಿಗೆ ಒಳ್ಳೆ ರೀತಿಯ ಗುಣ ಆಗಿದೆ, ಆದರೆ ಮಾಂಸಖಂಡಗಳು ಸ್ವಲ್ಪ ಜಾಸ್ತಿ ನಾವು ಬಿಡಿಸ್ತಾ ಇದ್ದರಿಂದ ಸ್ವಲ್ಪ ರಿಕವರಿಗೆ ಟೈಮ್ ತಗೊಳ್ತಾ ಇತ್ತು. ಈಗ ಈ ಕೀ ಹೋಲ್ ಬಂದದ್ರಿಂದ ಪ್ಲಸ್ ಮೈಕ್ರೋಸ್ಕೋಪಿಕ್ ಸರ್ಜರಿ, ಮೈಕ್ರೋಸ್ಕೋಪೆಲ್ಲ ಯೂಸ್ ಮಾಡೋದ್ರಿಂದ ನಮಗಲ್ಲಿ ಒಳಗಡೆ ಲೈಟ್ ಚೆನ್ನಾಗಿ ಕಾಣ್ತದೆ. ಹಾಗಾಗಿ ಈ ಸರ್ಜರಿ ಬಹಳ ಸೇಫ್ ಸರ್ಜರಿ ಆಗಿದೆ. 2-3 ದಿವಸದಲ್ಲಿ ಪೇಷಂಟ್ ಮನೆಗೆ ಹೋಗ್ಬೋದು. ಈ ಡಿಸ್ಕ್ ಪ್ರಾಬ್ಲಮ್ ಆದರೆ, ಈಗ ಬೆನ್ನಿಗೆ ಹಲವು ಪ್ರಾಬ್ಲಮ್ ಬರ್ತದೆ. 2 ದಿವಸದಲ್ಲಿ ಮನೆಗೆ ಕಳಿಸ್ಲಿಕ್ಕೆ ಆಗ್ತದೆ ಅಂಥೇಳಿ ಎಲ್ಲ ಬೆನ್ನು ಸರ್ಜರಿಗೆ 2 ದಿವಸದಲ್ಲಿ ಮನೆಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅದು ಬೇರೆ ಬೇರೆ ಕಾಯಿಲೆಗಳು ಬೇರೆ ಬೇರೆ ಥರ. ಸ್ಲಿಪ್ಡ್ ಡಿಸ್ಕ್ ಪ್ರಾಬ್ಲಮಿಗೆ ನಾವು ಈ ಕೀ ಹೋಲ್ ಶಸ್ತ್ರಚಿಕಿತ್ಸೆಯನ್ನು ಮಾಡಿ 2-3 ದಿವಸದಲ್ಲಿ ಮನೆಗೆ ಕಳಿಸ್ಬೋದು. ಚೆನ್ನಾಗಿ ನಡೀತಾರೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ.
ಡಾಕ್ಟರ್, ಈ ಶಸ್ತ್ರಚಿಕಿತ್ಸೆ ಮಾಡೋದ್ರಿಂದ ಬೆನ್ನಿಗೆ ತೊಂದರೆ ಏನೂ ಆಗೋದಿಲ್ವಾ ಅಂತ? ಇದು ಒಳ್ಳೆಯ ಪ್ರಶ್ನೆ. ಯಾಕಂದರೆ ತುಂಬ ಜನರಿಗೆ ಈ ಡೌಟ್ ಇರ್ತದೆ, ಬೆನ್ನಿಗೆ ಶಸ್ತ್ರಚಿಕಿತ್ಸೆ ಮಾಡೋದ್ರಿಂದ ಮತ್ತೆ ನಡಿಲಿಕ್ಕೆ ಆಗ್ತದೋ ಇಲ್ವೋ. ಆದರೆ ಈ ಬೆನ್ನಿನ ಎಲ್ಲ ಶಸ್ತ್ರಚಿಕಿತ್ಸೆಗಳು ಒಂದೇ ಥರ ಅಲ್ಲ. ಅದರಲ್ಲೂ ನಾವು ಈ ಸ್ಲಿಪ್ಡ್ ಡಿಸ್ಕ್ಗೆ ಮಾಡುವಂಥ ಶಸ್ತ್ರಚಿಕಿತ್ಸೆ ನಾನು ಈಗಾಗಲೇ ನಿಮಗೆ ವಿವರಿಸಿದೆ. ಕೀ ಹೋಲ್ ಸರ್ಜರಿ ಅಂದರೆ ಮಾಂಸಖಂಡಗಳನ್ನು ನಾವು ಹೆಚ್ಚು ಬಿಡಿಸುವುದಿಲ್ಲ. ಒಳಗಿರುವ ಯಾವುದೇ ಬೆನ್ನಿನ ಒಂದು ಜಾಯಿಂಟ್ಗಳಾಗಲಿ, ಬೋನ್ ಆಗಲಿ ಯಾವುದನ್ನು ಹೆಚ್ಚು ಡಿಸ್ಟರ್ಬ್ ಮಾಡೋದಿಲ್ಲ. ಹಾಗಾಗಿ ಆ ಒಂದು ಸಣ್ಣ ಗಾಯದಿಂದ ಮಾಡುವಂಥದ್ದು. ಉದಾಹರಣೆಗೆ ನಿಮ್ಮ ಈ ಒಂದು ಮಾಡೆಲ್ ನಾನು ತೋರಿಸ್ತೇನೆ. ಇದರಲ್ಲಿ ನಿಮಗೆ ಸ್ವಲ್ಪ ಹೇಳಿದರೆ ಗೊತ್ತಾದೀತು. ಈಗ ಇದು ನಮ್ಮ ಡಿಸ್ಕ್, ಇಲ್ಲಿಂದ ಒಂದೊಂದು ನರಗಳು, ಕಾಲಿಗೆ ಹೋಗುವ ನರಗಳು ಬರ್ತದೆ. ಈ ಎರಡು ಮೂಳೆ ಮಧ್ಯೆ ಇರುವಂಥದ್ದು ಡಿಸ್ಕ್. ಇದು ಹಿಂದೆ ಬರುವಾಗ ನಮಗೆ ಇಲ್ಲಿ ನರ ಸಿಕ್ಕಿ ಬೀಳ್ತದೆ. ಸೊ ನಾವೇನು ಮಾಡ್ತೇವೆ ಅಂದರೆ, ನೀವು ಇಲ್ಲಿ ಗಮನಿಸಿದರೆ ಈ ಎರಡು ಮೂಳೆಗಳ ಮಧ್ಯೆ ಒಂದು ಸಣ್ಣ ಗ್ಯಾಪ್ ಇರ್ತದೆ ನೋಡಿ. ಈ ಗ್ಯಾಪನ್ನು ವೈಡನ್ ಮಾಡಿ ಇಲ್ಲಿ ಹೋಗಿ ಆ ಪೀಸ್ ತೆಗಿತೇವೆ ಹೊರತು ಈ ಯಾವುದೇ ಮೂಳೆಗಳನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಇನ್ನೊಂದು ಎಂಡೋಸ್ಕೋಪಿಕ್ ಅಪ್ರೋಚ್ ಅಂದರೆ ಇಲ್ಲಿ ಒಂದು ಗ್ಯಾಪ್ ಉಂಟು ನೋಡಿ, ಇಲ್ಲಿಂದ ಹೋಗಿ ತೆಗೆಯುವಂಥದ್ದು. ಮತ್ತು ಅದು ಸಣ್ಣ ಟ್ಯೂಬಲ್ಲಿ ಹೋಗೋದ್ರಿಂದ ಮಾಂಸಖಂಡಗಳು ಕೂಡ ಡ್ಯಾಮೇಜ್ ಆಗುವುದಿಲ್ಲ. ಹಾಗಾಗಿ ಇದರಲ್ಲಿ ಸಾಧಾರಣವಾಗಿ 1000 ಪೇಷಂಟ್ಗಳಲ್ಲಿ 999 ಪೇಷಂಟ್ಗಳಿಗೆ ಯಾವುದೇ ತೊಂದರೆ ಬರುವುದಿಲ್ಲ. ಆದರೆ ಅಪರೂಪಕ್ಕೊಮ್ಮೆ ಈಗ ಯಾವುದೇ ಶಸ್ತ್ರಚಿಕಿತ್ಸೆ, ಬೆನ್ನಿನ ಶಸ್ತ್ರಚಿಕಿತ್ಸೆ ಬಿಡಿ, ಯಾವುದೇ ಶಸ್ತ್ರಚಿಕಿತ್ಸೆ ಹೋದಾಗ ಈ ಅನಸ್ತೇಶಿಯಾ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಅಥವಾ ಸಕ್ಕರೆ ಕಾಯಿಲೆ ಇದ್ದರೆ ಈ ವೂಂಡ್ ಇನ್ಫೆಕ್ಷನ್ನು, ಇದೆಲ್ಲ ಕಾಮನ್ ಪ್ರಾಬ್ಲಮ್ಗಳು ಒಮ್ಮೊಮ್ಮೆ 1000ರಲ್ಲಿ ಒಬ್ಬರಿಗೂ ಇಬ್ಬರಿಗೂ ಬರಬಹುದು. ಅದಕ್ಕಂತ ಹೆದರುವಂಥ ಯಾವುದೇ ಅಗತ್ಯತೆ ಇಲ್ಲ. ಈ ಕೀ ಹೋಲ್ ಸರ್ಜರಿ ಅನ್ನುವಂಥದ್ದು ಅಥವಾ ಡಿಸ್ಕಿಗೆ ನಾವು ಮಾಡ್ತಕ್ಕಂಥ ಯಾವುದೇ ಶಸ್ತ್ರಚಿಕಿತ್ಸೆ ಇರ್ಬೋದು, ಬಹಳ ಸೇಫು ಶಸ್ತ್ರಚಿಕಿತ್ಸೆ. ಇವತ್ತು ಶಸ್ತ್ರಚಿಕಿತ್ಸೆ ಮಾಡಿಕೊಂಡು ನಾಳೆ ವಾಪಸ್ಸು ಮನೆಗೆ ಹೋಗೋ ಅಥವಾ ನಾಡಿದ್ದು ಮನೆಗೆ ಹೋಗತಕ್ಕಂಥ ಸಾಧ್ಯತೆ ಜಾಸ್ತಿ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಡಾಕ್ಟರ್, ಈ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡವರಿಗೆ ಒಂದು ಪ್ರಶ್ನೆ ಇರ್ತದೆ, ನಾವು ಮತ್ತೆ ಕೆಲಸಕ್ಕೆ ಹೋಗ್ಬೋದಾ, ಮುಂಚೆ ಥರನೇ ಕೆಲಸ ಮಾಡ್ಬೋದಾ ಅಂತ. ಸೊ ಇದಕ್ಕೆ ನೀವೇನು ಹೇಳ್ತೀರಿ ಡಾಕ್ಟರ್? ಈ ಶಸ್ತ್ರಚಿಕಿತ್ಸೆ ಮಾಡುವ ಪ್ರಧಾನ ಉದ್ದೇಶವೇ ಅದು. ಆ ವ್ಯಕ್ತಿ ಆದಷ್ಟು ಬೇಗ ಕೆಲಸಕ್ಕೆ ಹೋಗಬೇಕು, ದುಡಿಬೇಕು, ತನ್ನ ಸಂಸಾರ ನೋಡ್ಕೊಳ್ಬೇಕು ಅನ್ನುವಂಥದ್ದೇ. ಇಲ್ಲದಿದ್ದರೆ ಶಸ್ತ್ರಚಿಕಿತ್ಸೆ ಮಾಡುವ ಅಗತ್ಯತೆ ಇಲ್ಲ ಈ ಸ್ಲಿಪ್ಡ್ ಡಿಸ್ಕಲ್ಲಿ. ಇಲ್ಲಾಂದರೆ ನಾನು ಆಗಲೇ ಹೇಳಿದಾಗೆ 90% ಜನ ಶಸ್ತ್ರಚಿಕಿತ್ಸೆ ಇಲ್ಲದೆಯೂ ತೀವ್ರವಾದಂತಹ ನೋವು ಕಡಿಮೆ ಆಗ್ತದೆ. ಏನೋ ಒಂದು ಸ್ವಲ್ಪ ನೋವು ಇರ್ಬೋದು, ಆದರೆ ಅದು ಅವನ ಕೆಲಸಕ್ಕೆ ತೊಂದರೆ ಕೊಡ್ತದೆ. ಈಗ ಎಲ್ಲಿಯೋ ಅಪರೂಪಕ್ಕೊಮ್ಮೆ ಮೂತ್ರ ಸ್ವಾಧೀನ, ಅದು ಬಿಡಿ, ಅದನ್ನು ಹೇಗೂ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು, ಇಲ್ಲಾದರೆ ತೊಂದರೆ ಆಗ್ತದೆ. ಈವನ್ ಉಳಿದ ಕೇಸುಗಳಲ್ಲಿ ಕೂಡ, ಉಳಿದ ರೋಗಿಗಳಲ್ಲಿ ಕೂಡ ಅವರು ಸ್ವಲ್ಪ ಗುಣಮುಖವಾದಾಗ ನಾವು ಶಸ್ತ್ರಚಿಕಿತ್ಸೆ ಇಲ್ಲದೆಯೂ ಮಧ್ಯದಲ್ಲಿ ಸುಧಾರಿಸ್ಬೋದು. ಆದರೆ ಏನಾಗ್ತದೆ, ಅವರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಶಸ್ತ್ರಚಿಕಿತ್ಸೆ ಮಾಡತಕ್ಕಂಥ ಪ್ರಧಾನ ಉದ್ದೇಶ ಏನಂದರೆ, ಸಣ್ಣ ಪುಟ್ಟ ನೋವು ಹೋಗುವುದಿಲ್ಲ, ಸಂಪೂರ್ಣವಾಗಿ ಗುಣ ಆಗೋದಿಲ್ಲ, ಕಾಲು ಸೆಳೆತ ಇರ್ತದೆ, ಮಧ್ಯೆ ಮಧ್ಯೆ ಬಲ ಸ್ವಲ್ಪ ಕಡಿಮೆ ಆದಾಗಿರ್ತದೆ, ಇದು ದುಡಿಲಿಕ್ಕಾಗೋದಿಲ್ಲ, ಆಗಾಗ ಕೆಲಸಕ್ಕೆ ರಜೆ ಮಾಡಬೇಕಾಗ್ತದೆ. ಆದ್ದರಿಂದ ಬೇಡ, ಶಸ್ತ್ರಚಿಕಿತ್ಸೆ ಮಾಡಿ ಬೇಗ ಕೆಲಸಕ್ಕೆ ಹೋಗಬೇಕು. ಈ ಉದ್ದೇಶವೇ ಅದರದ್ದು ಏನು ಕೆಲಸಕ್ಕೆ ಕಳಿಸುವಂಥದ್ದು. ಹಾಗಾಗಿ ಅದರ ಬಗ್ಗೆ ಯಾವುದೇ ರೀತಿಯ ಚಿಂತೆ ಆಗತ್ತೆ ಇಲ್ಲ. ಸಾಧಾರಣವಾಗಿ ಈ ಡಿಸ್ಕನ್ನು ನಾವು ತೆಗೆದ 2-3 ದಿವಸದಲ್ಲೇ ಅವರು ಚೆನ್ನಾಗಿ ನಡಿಬೋದು. ಮತ್ತು ಬೆನ್ನಿಗೆ ವ್ಯಾಯಾಮ ಮಾಡಿದ ಮೇಲೆ 1 ತಿಂಗಳ ನಂತರ ಕೆಲಸಕ್ಕೆ ಹೋಗ್ಬೋದು, ಎಲ್ಲ ಕೆಲಸಗಳನ್ನು ಮಾಡ್ಬೋದು. ಆ ಶಸ್ತ್ರಚಿಕಿತ್ಸೆ ಮಾಡದಿದ್ದರೆ ಅವರಿಗೆ ಆಗ್ತಿತ್ತೋ ಇಲ್ವೋ, ಮತ್ತೆ ರಜೆ ಹಾಕಬೇಕಾಗ್ತಿತ್ತು. ಆದರೆ ಇಲ್ಲಿ ಅವರು ಆರಾಮದಲ್ಲಿ ಮಾಡ್ಬೋದು. ಒಂದೇ ಒಂದಂದರೆ ಸ್ವಲ್ಪ ಭಾರವಾದ ವಸ್ತುವನ್ನು ಎತ್ತುವಂಥದ್ದು, ಇಂಥದ್ದೆಲ್ಲ ಸ್ವಲ್ಪ 3-4 ತಿಂಗಳು ಸ್ವಲ್ಪ ಬಿಟ್ಟು ಆಮೇಲೆ ಆರಂಭಿಸುವುದು ಒಳ್ಳೆಯದು ಅಂತ ಕಾಣ್ತದೆ. ಡಾಕ್ಟರ್, ನೀವು ಈಗಾಗಲೇ ಹೇಳಿದ್ರಿ ಶಸ್ತ್ರಚಿಕಿತ್ಸೆಯ ನಂತರ ಸ್ವಲ್ಪ ರೆಸ್ಟ್ ತಗೊಂಡು ಕೆಲಸ ಮಾಡ್ಬೋದು ಅಂತ. ಸೊ ಯಾವ ರೀತಿಯ ಕೆಲಸಗಳನ್ನು ಮಾಡ್ಬೋದು? ಅಂದರೆ ಎಲ್ಲ ಕೆಲಸ ಮಾಡಲಿಕ್ಕೆ ಆಗ್ತದೋ ಇಲ್ವೋ ಅಂತ ಒಂದು ಪ್ರಶ್ನೆ. ಸಾಧಾರಣವಾಗಿ ಈ ಶಸ್ತ್ರಚಿಕಿತ್ಸೆ ಆದಮೇಲೆ ಎಲ್ಲ ಕೆಲಸಗಳನ್ನು ಮಾಡ್ಬೋದು. ನಮಗೆ ತಿಳಿದಾಗ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಒಂದೇ ಸಲ ಕೆಲಸಕ್ಕೆ ಮಾಡಲಿಕ್ಕೆ ಹೋಗಬಾರ್ದು, ಅದಕ್ಕೊಂದು ಕ್ರಮ ಅಂತ ಇರ್ತದೆ. ನಾವು ಶಸ್ತ್ರಚಿಕಿತ್ಸೆ ಆದ 2 ದಿವಸದ ನಂತರವೇ ನಡಿಲಿಕ್ಕೆ ಹೇಳ್ತೇವೆ. ನಡೆದು ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳೇನಿರ್ತದೆ ಅದೆಲ್ಲ ಮಾಡ್ಬೋದು. ಸುಮಾರು 1 ತಿಂಗಳ ನಂತರ ನಮ್ಮದು ಕ್ಲರಿಕಲ್ ವರ್ಕ್ ಆದರೆ ಆ ಥರ ಇದ್ದರೆ ಹೋಗಿ ಬರ್ಬೋದು. ಪ್ರಯಾಣ ಕೂಡ ಮಾಡ್ಬೋದು, ಸಾಧಾರಣ ಹತ್ರ ಪ್ರಯಾಣ ಎಲ್ಲ ಮಾಡ್ಬೋದು. ಆದರೆ ತುಂಬ ಹೆವಿ ಭಾರ ಎತ್ತುವಂಥ ಕೆಲಸಗಳೇನಾದ್ರು ಇದ್ದರೆ ಅಥವಾ ಲಿಫ್ಟಿಂಗ್ ವೆಯ್ಟ್ ಮತ್ತು ಈ ತುಂಬ ದೂರದ ಪ್ರಯಾಣ ಇದ್ದರೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಬೆನ್ನಿನ ಮಾಂಸಖಂಡಗಳು, ಈಗ ಇಲ್ಲಿ ನಮ್ಮ ಶಸ್ತ್ರಚಿಕಿತ್ಸೆ ಒಂದೇ ಸಮಸ್ಯೆ ಅಲ್ಲ, ಶಸ್ತ್ರಚಿಕಿತ್ಸೆಯ ಮುಂಚೆ ಅವರಿಗೆ ಡಿಸ್ಕ್ ಪ್ರಾಬ್ಲಮ್ ಆಗಿ ಸುಮಾರು ಸಮಯ ಅವರು ಅದರಿಂದ ಸಫರಿಂಗ್ ಆಗಿರ್ತದೆ.
ಬೆನ್ನು ನೋವು ಶುರುವಾದ ತಕ್ಷಣ ನಾವು ರೆಸ್ಟ್ ಮಾಡ್ತೇವೆ. ರೆಸ್ಟ್ ಮಾಡಿದ ತಕ್ಷಣ ಈ ಬೆನ್ನಿನ ಮಾಂಸಖಂಡಗಳು ಜಡ್ಡುಗಟ್ಟಿರ್ತದೆ, ವೇಸ್ಟ್ ಆಗಿರ್ತದೆ. ಶಸ್ತ್ರಚಿಕಿತ್ಸೆ ಇಲ್ಲದಿದ್ದರೂ ಕೂಡ ಇದಾಗಿರ್ತದೆ. ಅದರೊಟ್ಟಿಗೆ ನಮ್ಮ ಶಸ್ತ್ರಚಿಕಿತ್ಸೆಯಿಂದ ಒಂದು 4-5 ದಿವಸ ರೆಸ್ಟ್ ಎಕ್ಸ್ಟ್ರಾ ಬಂದಿರ್ತದೆ. ಸೊ ಈ ಎಲ್ಲ ಕಾರಣಗಳಿಂದ ಮಾಂಸಖಂಡಗಳ ಕಂಡೀಷನ್ ಅಷ್ಟು ಒಳ್ಳೆದಿರುವುದಿಲ್ಲ. ಅದನ್ನು ನಾವು ಸರಿ ಮಾಡಿಕೊಳ್ಳದೆ ಭಾರವಾದಂಥ ಕೆಲಸ ಅಥವಾ ಸ್ಟ್ರೆನ್ಯೂವಸ್ ವರ್ಕ್ ಏನು ಮಾಡಿದರೆ ಆ ಮಾಂಸಖಂಡಗಳು ಹರಿಬೋದು, ಇನ್ನೊಂದು ಡಿಸ್ಕ್ ಫ್ರಾಗ್ಮೆಂಟ್ ಹೊರಗೆ ಬರ್ಬೋದು. ಹಾಗಾಗಿ ಇದನ್ನು ಸ್ಟೆಪ್ ಬೈ ಸ್ಟೆಪ್ ವೈದ್ಯರ ಸಲಹೆ ಪಡೆದುಕೊಂಡು ಆನಂತರ ನಾವು ಯಾವ ರೀತಿ ಕೆಲಸ ಮಾಡ್ಬೋದು. ಬಟ್ ಸಾಧಾರಣವಾಗಿ ಮೊದಲು ನಾವು ಯಾವ್ಯಾವ ಕೆಲಸಗಳನ್ನು ಮಾಡ್ತಿದ್ವಿ ಅವೆಲ್ಲ ಕೆಲಸಗಳನ್ನು ಶಸ್ತ್ರಚಿಕಿತ್ಸೆ ನಂತರವೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ವಯೋಮಿತಿಗೆ ಅನುಗುಣವಾಗಿ. ಈಗ ಏಜ್ ಆದವರಲ್ಲಿ ನಾನು ಮೊದಲಿನ ಹಾಗೆ ಮಾಡ್ತಿದ್ದೆ ಅಂದರೆ ಆಗೋದಿಲ್ಲ. ವಯೋಮಿತಿಗೆ ಸರಿಯಾಗಿ ಅವರು ಏನು ಕೆಲಸ ಮಾಡ್ಬೋದು ಆ ಎಲ್ಲ ಕೆಲಸಗಳನ್ನು ಮಾಡ್ಬೋದು ಶಸ್ತ್ರಚಿಕಿತ್ಸೆ ನಂತರ. ಡಾಕ್ಟರ್, ನೀವು ಕೆಲವೊಮ್ಮೆ ನರಗಳು ಡ್ಯಾಮೇಜ್ ಆಗ್ತದೆ ಅಂತ ಹೇಳಿದ್ರಿ, ಇದು ಶಸ್ತ್ರಚಿಕಿತ್ಸೆಯ ನಂತರ ಸರಿಯಾಗ್ಬೋದಾ? ಹಾಂ, ಇದು ಸಾಧಾರಣವಾಗಿ ನರಗಳು ಈ ಡಿಸ್ಕ್ ಪ್ರೊಲ್ಯಾಪ್ಸ್ ಸಣ್ಣ ಸಣ್ಣ ವಿಷಯಗಳಿವೆ. ಉದಾಹರಣೆಗೆ ಈ ನರಗಳು ಡ್ಯಾಮೇಜ್ ಆಗಿ ಎಷ್ಟು ಸಮಯ ಆಗಿದೆ ನರಗಳು, ಅದು ಇಂಪಾರ್ಟೆಂಟ್. ಇಮಿಡಿಯೇಟ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡಿದರೆ ನರಗಳು ಸಾಧಾರಣ ಆಗಿ 100ಕ್ಕೆ 100 ಪುನಃ ಬರ್ತದೆ ನರಗಳನ್ನು ಬಿಡಿಸುವಾಗ. ಅದರಲ್ಲಿಯೂ ಮುಖ್ಯವಾದದ್ದು ಈ ಮೂತ್ರ ಸ್ವಾಧೀನದ ನರಗಳು, ಅವು ಸ್ವಲ್ಪ ಡೆಲಿಕೇಟ್. 24 ಗಂಟೆ ಕಳೀತು ಅಂತಾದರೆ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಿದರೂ ಅದು ಸರಿಯಾಗಲಿಕ್ಕಿಲ್ಲ. ಆದರೆ ಉಳಿದ ನರಗಳು ಸ್ವಲ್ಪ ದಿವಸ ಆದರೂ, ಒಂದು 15 ದಿವಸ 20 ದಿವಸ ಆದರೂ ಕೂಡ ನಾವು ಬಿಡಿಸಿದರೆ ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಸಂಪೂರ್ಣವಾಗಿ ಗುಣಮುಖ ಆಗುತ್ತದೆ. ಎಸ್ಪೆಷಲಿ ಈ ಸೊಂಟದ ನರ ಡಿಸ್ಕ್ನಲ್ಲಿ ನಾವು ಹೇಳುವಂಥದ್ದು, ಈ ಸೊಂಟದಲ್ಲಿ ಆಗಿರ್ತಕ್ಕಂಥ ಡಿಸ್ಕನ್ನು ನಾವು ಕೂಡಲೇ ಬಿಡಿಸಿದರೆ ನರಗಳು ಪೂರ್ಣವಾಗಿ ಗುಣ ಆಗುವ ಸಾಧ್ಯತೆಗಳು ಉಂಟು. ಆದರೆ ಈ ಬರುವಾಗಲೇ ತಡವಾಗಿ ಬಂದರೆ, ಕೆಲವೊಮ್ಮೆ ಹಳ್ಳಿಗಳಲ್ಲಿರೋರು ಆ ಮದ್ದು ಈ ಮದ್ದೆಲ್ಲ ಮಾಡಿ ಕಾಲು ಬಲ ಇರೋದಿಲ್ಲ, 3 ತಿಂಗಳ ನಂತರವೋ 4 ತಿಂಗಳ ನಂತರವೋ ಬರ್ತಾರೆ. ಆವಾಗ ನಾವು ಗ್ಯಾರಂಟಿ ಕೊಡುವುದು ಕಷ್ಟ. ಸಮಯ ಹೋಗ್ತಾ ಇದ್ದಾಗೆ ಅದು ತಿರುಗಿ ಬರುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಡಾಕ್ಟರ್, ಕೊನೆಯದಾಗಿ ನೀವು ವ್ಯಾಯಾಮದ ಬಗ್ಗೆ ಆಗಾಗ ಹೇಳಿದ್ರಿ. ಸೊ ಯಾವ ರೀತಿಯ ವ್ಯಾಯಾಮ ಮಾಡೋದ್ರಿಂದ ಇದಕ್ಕೆ ಉತ್ತಮ ಪರಿಹಾರವನ್ನು ಪಡ್ಕೊಳ್ಬೋದು? ಇದನ್ನು ನಾನು ಪೂರ್ಣವಾಗಿ ಇಲ್ಲಿ ಬಿಡಿಸಿ ಹೇಳೋದು ಕಷ್ಟ. ಆದರೆ ನೀವು ವೈದ್ಯರನ್ನು ಭೇಟಿ ಮಾಡಿ ವೈದ್ಯರ ಸಲಹೆ ಪಡೆದು, ಅದಕ್ಕೆ ಈಗ ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಅವರು ಹೇಳಿಕೊಡ್ತಾರೆ. ಅದು ಈ ಡಿಸ್ಕ್ ಆದ ಆರಂಭದ ದಿನಗಳಲ್ಲಿ ನಾವು ಮಾಂಸಖಂಡಗಳ ಬಲಪಡಿಸಲಿಕ್ಕೆ, ನಾನು ಆಗಲೇ ಹೇಳಿದೆ ಮಾಂಸಖಂಡಗಳು ವೀಕ್ ಆಗಿರ್ತದೆ ಅಂತ, ಅದನ್ನು ಬಲಪಡಿಸ್ತಕ್ಕಂತಹ ವ್ಯಾಯಾಮಗಳನ್ನು ಹೇಳ್ಕೊಡ್ತೇವೆ. ಮತ್ತು ನಡೆಯುವಂಥದ್ದು ಇವುಗಳನ್ನು ಮಾಡ್ತೇವೆ. ಆಮೇಲೆ ಸ್ವಲ್ಪ ನಡಿಲಿಕ್ಕೆಲ್ಲ ಕಂಫರ್ಟೇಬಲ್ ಆಯಿತು. ಅದರ ಮೇಲೆ ಬೆನ್ನಿನ ಮಾಂಸಖಂಡಗಳ ಜೊತೆಯಲ್ಲಿ ನಮ್ಮ ಹೊಟ್ಟೆಯ ಮಾಂಸಖಂಡಗಳು, ಕಾಲು ಕೈಗಳ ಮಾಂಸಖಂಡಗಳು ಇವುಗಳನ್ನು ಕೂಡ ಬಲಪಡಿಸಿಕೊಳ್ಬೇಕು. ಮತ್ತು ಇತ್ತೀಚಿನ ದಿನಗಳಲ್ಲಿ ಕೇವಲ ಫಿಸಿಯೋಥೆರಪಿ ಮಾತ್ರ ಅಲ್ಲ, ಅದಕ್ಕೆ ಆಕ್ಯುಪೇಷನ್ ಥೆರಪಿ ಅಂತ ಇನ್ನೊಂದು ಬಂದಿದೆ. ಈ ನಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಅಥವಾ ನಾವು ಹೋಗುವ ಜಾಬ್ ಪ್ರೊಫೈಲ್ ಏನಿರ್ತದೆ ನೋಡಿ, ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡುವಂಥದ್ದು ಹೇಗೆ, ಅದಕ್ಕೆ ಬೇಕಾದ ಮೂಮೆಂಟ್ ಹೇಗೆ, ಅದರಲ್ಲಿ ಕೇರ್ ತಗೊಳ್ಳುವುದು ಹೇಗೆ, ಅದಕ್ಕೆ ಫಂಕ್ಷನಲ್ ರಿಹ್ಯಾಬಿಲಿಟೇಷನ್ ಅಂತ ಕೂಡ ಹೇಳ್ತೇವೆ. ಈ ಎಲ್ಲ ಅದನ್ನು ತಜ್ಞ ವೈದ್ಯರುಗಳಲ್ಲಿ ಕೇಳಿಕೊಂಡು ಮಾಡಿದರೆ ಆವಾಗ ನಮಗೆ ಬೇಗ ಗುಣ ಆಗಲಿಕ್ಕಾಗ್ತದೆ. ಒಂದೇ ಸಲಕ್ಕೆ ನಾವು ಈ ಡಿಸ್ಕ್ ಸರ್ಜರಿ ಆದ ತಕ್ಷಣ ಎಲ್ಲ ಹೇಳಿದ್ದಾರೆ, ತೊಂದರೆ ಎಲ್ಲ ಹೇಳಿದ್ದಾರೆ ಅಂಥೇಳಿ ಭಾರ ಎತ್ತಲಿಕ್ಕೆ ಹೋದರೆ ಅದು ಪುನಃ ಕೈ ಕೊಡುವ ಸಾಧ್ಯತೆ ಇರ್ತದೆ. ಅದಕ್ಕೆ ಕ್ರಮಬದ್ಧವಾಗಿ ಆರಂಭದ ದಿನಗಳಲ್ಲಿ ಬಗ್ಗುವಂಥ ವ್ಯಾಯಾಮ ಏನು ಮಾಡಬಾರ್ದು. ಈ ಬೆನ್ನಿನ ಮಾಂಸಖಂಡಗಳನ್ನು ಮಾತ್ರ ಬಲಪಡಿಸಿಕೊಳ್ಳುವಂಥದ್ದು, ಕ್ರಮೇಣ ಅದು ಬಗ್ಗುವಂಥದ್ದು ಹೇಗೆ, ಇದನ್ನು ಡೆವಲಪ್ ಮಾಡಬೇಕು, ಅದಕ್ಕೆಲ್ಲ ತಜ್ಞರುಗಳನ್ನು ಕೇಳಿದರೆ ಹೇಳಿಕೊಡ್ತಾರೆ. ಡಾಕ್ಟರ್, ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಈ ಒಂದು ಸ್ಲಿಪ್ಡ್ ಡಿಸ್ಕ್ ಇದರ ಬಗ್ಗೆ ಸಾಕಷ್ಟು ಪರಿಹಾರ ಕ್ರಮಗಳ ಬಗ್ಗೆ ಹಾಗೂ ಶಸ್ತ್ರಚಿಕಿತ್ಸೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ಆರೋಗ್ಯ ದರ್ಪಣ ಕಾರ್ಯಕ್ರಮದ ಮೂಲಕ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಸ್ಲಿಪ್ಡ್ ಡಿಸ್ಕ್ ಇದರ ಶಸ್ತ್ರಚಿಕಿತ್ಸೆ ಹಾಗೂ ಪರಿಹಾರ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ನಮಸ್ಕಾರ.